ಸಂಶಯದ ಭೂತಕ್ಕೆ ಬಲಿಯಾದವು 2 ಪುಟ್ಟ ಜೀವಗಳು. ಮಲಗಿದ್ದ ಅವಳಿ ಹೆಣ್ಣುಮಕ್ಕಳ ಕತ್ತು ಸೀಳಿಕೊಂಡ ತಂದೆ. ಕೊಲೆ ಮಾಡಿ ಪಶ್ಚಾತ್ತಾಪವಿಲ್ಲದೆ ಸೀದಾ ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ ಕಿರಾತಕ. ಕಾನ್ಪುರದ ಈ ಭೀಕರ ಕೊಲೆ ಕೇಸ್ನ ಅಸಲಿ ಕಥೆ ಇಲ್ಲಿದೆ ನೋಡಿ. ಮೆಡಿಕಲ್ ರೆಪ್ ಆಗಿರುವ ಶಶಿರಂಜನ್ ಮಿಶ್ರಾ ತನ್ನ ಪತ್ನಿಯ ನಡತೆಯನ್ನ ಸಂಶಯದ ಕಣ್ಣಿಂದಲೇ ನೋಡ್ತಾ ಇದ್ದ. ಹೆಂಡತಿ ಮಗನನ್ನ ನೋಡಿಕೊಳ್ಳಿ, ಹೆಣ್ಣು ಮಕ್ಕಳು ನನಗಿರಲಿ ಅಂತ ಯಾವಾಗ್ಲೂ ಜಗಳ ಮಾಡ್ತಾ ಇದ್ದ. ಆತನ ಸಂಶಯ ಎಷ್ಟು ಹೆಚ್ಚಾಗಿತ್ತು ಅಂದ್ರೆ ಮನೆಯಲ್ಲೆಲ್ಲ ಸಿಸಿ ಕ್ಯಾಮೆರಾ ಅಳವಡಿಸಿದ್ದ. ಪತ್ನಿಯನ್ನ ಮಕ್ಕಳ ರೂಮ್ ಒಳಗೆ ಬಿಡ್ತಾ ಇರ್ಲಿಲ್ಲ. ಅದೇ ಸಂಶಯದ ಕಿಚ್ಚು ಕೊನೆಗೆ 11 ವರ್ಷದ ರಿದ್ಧಿ ಮತ್ತು ಸಿದ್ಧಿಯನ್ನ ಬಲಿ ಪಡೆದಿದೆ. ಭಾನುವಾರ ಮುಂಜಾನೆ 2:30 ಸಮಯ. ಮಲಗಿದ್ದ ಮಕ್ಕಳನ್ನ ಶಶಿ ಎಬ್ಬಿಸಿ ಹರಿತವಾದ ಆಯುಧದಿಂದ ಕತ್ತು ಸೀಳಿದ್ದಾನೆ. ರಕ್ತದ ಮಡುವಿನಲ್ಲಿ ಒದ್ದಾಡಿ ಆ ಮಕ್ಕಳು ಪ್ರಾಣ ಬಿಟ್ಟಿವೆ. 2 ಗಂಟೆಯ ನಂತರ ಪೊಲೀಸರಿಗೆ ಕರೆ ಮಾಡಿ, ನಾನು ಮಕ್ಕಳನ್ನ ಕೊಂದಿದ್ದೇನೆ, ಬಂದು ಅರೆಸ್ಟ್ ಮಾಡಿ ಅಂತ ಕೂಲಾಗಿ ಹೇಳಿದ್ದಾನೆ. ಸ್ಥಳಕ್ಕೆ ಬಂದ ಪೊಲೀಸರು ಆ ದೃಶ್ಯವನ್ನ ಕಂಡು ದಂಗಾಗಿದ್ದಾರೆ. ಅಕ್ಕರೆಯಿಂದ ನೋಡಿಕೊಳ್ಳಬೇಕಾದ ತಂದೆಯೇ ಈಗ ಯಮನಾಗಿ ಮಕ್ಕಳನ್ನ ಸಂಹರಿಸಿದ್ದಾನೆ. ಮಕ್ಕಳನ್ನ ಕಳೆದುಕೊಂಡ ಆ ತಾಯಿಯ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಇಂತಹ ಕ್ರೂರ ತಂದೆಗೆ ಎಂತಹ ಶಿಕ್ಷೆಯಾಗಬೇಕು? ಕಮೆಂಟ್ ಮಾಡಿ. ಪ್ರಮುಖ ಕ್ರೈಮ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.